ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಂಪ್ಯದ ಉದಯಗಿರಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಡಿಸೆಂಬರ್ 14ರಿಂದ 19ರವರೆಗೆ 5 ದಿನಗಳ ಕಾಲ ತ್ರಿಮಧುರ ಪೂರಿತ ಲಕ್ಷನಾರಿಕೇಳ ಗಣಪತಿಯಾಗ ನಡೆಯಲಿದೆ. ದುಷ್ಟಶಕ್ತಿಗಳ ಅಟ್ಟಹಾಸ, ಪ್ರಾಕೃತಿಕ ವಿಕೋಪಗಳು ಹೆಚ್ಚಾದ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯಜ್ಞಗಳ ಮೊರೆ ಹೋಗುತ್ತಿದ್ದುದು ಸಾಮಾನ್ಯ. ಆದರೆ ಇಂದಿನ ಕಲಿಯುಗದಲ್ಲಿ ತಂತ್ರಜ್ಞಾನದ ಮೂಲಕ ಎಲ್ಲವನ್ನೂ ನಿಯಂತ್ರಿಸುವ ನಮಗೆ ಪ್ರಾಕೃತಿಕ ವಿಕೋಪ, ಭೀಕರ ರೋಗಗಳನ್ನು ಸಮರ್ಪಕವಾಗಿ ನಿಭಾಯಿಸಲಾಗದೆ ಹೆಣಗಾಡುತ್ತಿದ್ದೇವೆ. ಈ ಕಾರಣಕ್ಕಾಗಿಯೋ ಏನು ದೇಶದ ಹಲವು ಕಡೆಗಳಲ್ಲಿ ಜನ ಇಂದು ಮತ್ತೆ ಮಹರ್ಷಿಗಳು ನಡೆಸುತ್ತಿದ್ದಂತಹ ಯಜ್ಞಯಾಗಾದಿಗಳ ಮೊರೆ ಹೋಗುತ್ತಿದ್ದಾರೆ. ಇಂತಹುದೇ ಒಂದು ಯಾಗಕ್ಕೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆ ಸಜ್ಜಾಗಿದ್ದು, ಧಾರ್ಮಿಕ ಚರಿತ್ರೆಯ ಇತಿಹಾಸದಲ್ಲೇ ಮೊತ್ತ ಮೊದಲ ಬಾರಿಗೆ ಈ ಯಾಗವನ್ನು ನಡೆಸಲಾಗುತ್ತಿದೆ. ಪ್ರಕೃತಿಯನ್ನು ಸಮತೋಲನದಲ್ಲಿಡುವಂತಹ ಭೀಕರ ರೋಗಗಳ ಹರಡುವಿಕೆಯನ್ನು ನಿಯಂತ್ರಿಸುವಂತಹ ಶಕ್ತಿ ಯಾಗಾದಿಗಳಿಗೆ ಇವೆ ಎನ್ನುವುದನ್ನು ಪುರಾಣ ಇತಿಹಾಸಗಳು ಹೇಳುತ್ತದೆ. ಇದಕ್ಕೆ ಪೂರಕವಾಗಿ ಯಜ್ಞಕುಂಡಗಳಿಗೆ ಅರ್ಘ್ಯ ಮಾಡುವಂತಹ ವಸ್ತುಗಳನ್ನು ಬೆಂಕಿಯಲ್ಲಿ ಸುಟ್ಟಲ್ಲಿ ವಾತಾವರಣದಲ್ಲಿರುವ ರೋಗಾಣುಗಳ ನಿಯಂತ್ರಣ ಸಾಧ್ಯ ಎನ್ನುವುದನ್ನು ವಿಜ್ಞಾನ ಕೂಡ ಇದೀಗ ಒಪ್ಪಿಕೊಂಡಿದೆ. ಕೊರೋನಾ ಎನ್ನುವ ಮಹಾಮಾರಿಯಿಂದ ನಲುಗಿರುವ ವಿಶ್ವವನ್ನು ಪ್ರಕೃತಿಯ ಮೂಲಕ ರಕ್ಷಿಸಲು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಂಪ್ಯದ ಉದಯಗಿರಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಡಿಸೆಂಬರ್ 14ರಿಂದ 19ರವರೆಗೆ 5 ದಿನಗಳ ಕಾಲ ನಡೆಯುವ ಈ ಯಾಗಕ್ಕೆ ತ್ರಿಮಧುರ ಪೂರಿತ ಲಕ್ಷನಾರಿಕೇಳ ಗಣಪತಿಯಾಗ ಎಂದು ಕರೆಯಲಾಗಿದೆ. ಧಾರ್ಮಿಕ ಚರಿತ್ರೆಯ ಇತಿಹಾಸದಲ್ಲಿ ವಿಶ್ವದ ಯಾವ ಭಾಗದಲ್ಲೂ ನಡೆಯದಂತಹ ಈ ಯಾಗವನ್ನು ಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ನಡೆಸಲಾಗುತ್ತಿದೆ. ವಿಶ್ವಕ್ಕೆ ಬಂದಿರುವಂತಹ ಗ್ರಾಚಾರ ಹಾಗೂ ಮುಂದೆ ಬರಲಿರುವ ಗ್ರಾಚಾರಗಳನ್ನು ದೂರ ಮಾಡಲು ಪ್ರಕೃತಿಯಂತಹ ದೇವರ ಸಾನ್ನಿಧ್ಯಗಳಿಂದ ಮಾತ್ರ ಸಾಧ್ಯ. ಯಾಗದ ಮೂಲಕ ಹೊರಡುವ ಹೊಗೆ ಪ್ರಕೃತಿಯಲ್ಲಿ ಲೀನವಾಗಿ ವಾತಾವರಣವನ್ನು ಪರಿಶುದ್ಧವಾಗುವಂತೆ, ಪ್ರಪಂಚದಲ್ಲಿರುವ ದುರಿತಗಳು ದೂರವಾಗಿ ಶುದ್ಧವಾಗಲಿ ಎನ್ನುವ ಮುಖ್ಯ ಉದ್ದೇಶದಿಂದ ಈ ಯಾಗವನ್ನ ಮಾಡಲಾಗುತ್ತಿದೆ. ಬಹಳಷ್ಟು ಜನ ಸೇರಿ 5-6 ದಿವಸಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಕಾರ್ಯಕ್ರಮ ಆದ್ದರಿಂದ ಬರುವಂಥ ಎಲ್ಲ ಗ್ರಾಚಾರಗಳನ್ನು ದೂರೀಕರಿಸಿ ಇನ್ನು ಮುಂದೆ ಬರುವಂಥ ಗ್ರಾಚಾರಗಳು ದೂರೀಕರಿಸಬೇಕಾದರೆ ಪ್ರಕೃತಿಯಂಥ ದೇವತಾ ಸಾನ್ನಿಧ್ಯಗಳಿಂದ ಮಾತ್ರ ಸಾಧ್ಯ. ಈ ಹೋಮದ ಆ ಹೊಗೆ ಹೇಗೆ ಪ್ರಕೃತಿಯಲ್ಲಿ ಲೀನ ಆಗಿ ಅದು ಪರಿಶುದ್ಧವಾಗ್ತದ, ಅದೇ ರೀತಿ ಈ ಪ್ರಾಪಂಚಿಕವಾದಂಥ ದುರಿತಗಳು ದೂರೀಕರಿಸಿ ಶುದ್ಧ ಆಗಲಿ ಅಂತ ಹೇಳುವಂಥ ಆ ಪರಿಪೂರ್ಣವಾದಂಥ ಸತ್ಸಂಕಲ್ಪದಿಂದ ಈ ಕರ್ಮಾಂಗವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸುಮಾರು 125ರಿಂದ 150 ಜನ ವೈದಿಕರು ಭಾಗವಹಿಸಿಕೊಂಡು 1008 ಕಾಯಿಯಾಗಿ ದಿನಕ್ಕೆ 20 ಕುಂಡಗಳಲ್ಲಿ 20,000 5 ದಿವಸ 1 ಲಕ್ಷ ಕಾಯಿ, ಕೊನೆಯ ದಿನ ಮಂಗಲದ ದಿವಸ 1008 ಕಾಯಿಯ ಅಷ್ಟದ್ರವ್ಯ ಗಣಪತಿ ಹೋಮವು ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. 2 ಹೊತ್ತು ಬಂದಂಥ ಭಕ್ತ ಸಮೂಹ ಕೋಟಿಗೆ ಅನ್ನದಾನ ಮಾಡುವುದು ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಡುವಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳೊಂದಿಗೆ ನಡೆಸುವಂಥ ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ನಡೆಯುವಂಥ ಈ ಕಾರ್ಯಕ್ರಮ ಆದ್ದರಿಂದ ತಮ್ಮೆಲ್ಲರ ಆಗಮಿಸಿ ಈ ದೇವತಾ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ಳಿ. ಈ ಯಾಗಕ್ಕೆ 1,00,000 ಒಣ ತೆಂಗಿನಕಾಯಿ, 750 ಕಿಲೋದಷ್ಟು ಬೆಲ್ಲ, ಸುಮಾರು 350 ಕಿಲೋ ತುಪ್ಪ, ಸುಮಾರು 300 ಕಿಲೋ ಜೇನುತುಪ್ಪವನ್ನ ಬೆಂಕಿಗೆ ಅರ್ಘ್ಯ ಮಾಡುವ ಮೂಲಕ ಈ ಯಾಗವನ್ನು ಮಾಡಲಾಗುತ್ತದೆ. 1008 ಕಾಯಿಗಳ ಯಾಗವನ್ನು 20 ಕುಂಡಗಳಲ್ಲಿ ಮಾಡುವ ಮೂಲಕ ದಿನಕ್ಕೆ 20,000 ಯಾಗದಂತೆ 5 ದಿನಗಳಲ್ಲಿ 1 ಲಕ್ಷ ಯಾಗವನ್ನು ಮಾಡಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಯಾಗದ ಕೊನೆಯ ದಿನ 1008 ತೆಂಗಿನಕಾಯಿಯ ಅಷ್ಟದ್ರವ್ಯ ಗಣಪತಿ ಹೋಮವನ್ನು ನಡೆಸುವ ಮೂಲಕ ಯಾಗವನ್ನು ಸಮಾಪ್ತಿ ಮಾಡಲಾಗುತ್ತದೆ. ಸುಮಾರು 125 ಮುಖ್ಯ ವೈದಿಕರು ಸೇರಿ ಈ ಯಾಗವನ್ನು ಮಾಡಲಿದ್ದು, ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಯಾಗದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಂದು ಯಾಗದ ನೇತೃತ್ವ ವಹಿಸಿರುವ ಪ್ರೀತಂ ಪುತ್ತೂರಾಯ ಮಾಹಿತಿ ನೀಡಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಹೊರತಾಗಿಯೂ ಒಂದು ಶಕ್ತಿ ಇದೆ ಮತ್ತು ಅದನ್ನು ದೈವಿಕ ಶಕ್ತಿ ಎಂದು ಆಸ್ತಿಕರು ನಂಬಿಕೊಂಡು ಬರುತ್ತಿದ್ದಾರೆ. ಹೋಮ ಹವನಗಳನ್ನು ಮಾಡುವ ಮೂಲಕ ದೇವರು ದುರಿತ ನಿವಾರಿಸುತ್ತಾರೆ ಎನ್ನುವ ನಂಬಿಕೆಯಿಂದ ಇಂಥ ಯಾಗಗಳನ್ನು ಮಾಡಲಾಗುತ್ತಿದ್ದು, ಪುತ್ತೂರು ಕೂಡ ಇಂತಹುದೇ ಒಂದು ಯಾಗಕ್ಕೆ ಸಾಕ್ಷಿಯಾಗಲಿದೆ.
ಅನೀಶ್ ಕುಮಾರ್, V4 ನ್ಯೂಸ್, ಪುತ್ತೂರು. The Mehras are back from their road trip. Yes, it's that easy. You can calculate the exact cost of your service using the service cost calculator and book an appointment in minutes. With a wide network of Volkswagen service touchpoints across the country, an authorized workshop is not far away from you. The Service Camp. We show you any additional services your car needs beforehand along with the cost. Pretty cool, huh? The cherry on our service experience. The cost. Volkswagen India's vehicle maintenance cost now starts at just 38 paisa per kilometer. Now you may call it convenient, transparent, accessible, affordable. We just call it service. Volkswagen. Volkswagen Mangalore, Airport Road, Yeyadi, Mangalore. Volkswagen.